ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ನಮ್ಮ ದೇಹದಲ್ಲಿ ಎಲುಬು ಹಾಗೇನೆ ಕೀಲುಗಳು ಆರೋಗ್ಯವಾಗಿದ್ರೆ ನಾವು ಕೂಡ ಆರೋಗ್ಯವಾಗಿರ್ತೇವೆ. ಒಂದು ವೇಳೆ ಈ ಒಂದು ಸಮಸ್ಯೆ ಬಂತು ಅಂತಾದ್ರೆ ಯಾವ ಹಾಸ್ಪಿಟಲ್ಗೆ ಹೋಗೋದು ಅಂತ ನಿಮಗೆ ಅನ್ಸೋದು ಸಹಜ. ಸೊ ಈ ನಿಟ್ಟಿನಲ್ಲಿ ಎಲುಬು ಹಾಗೇನೆ ಕೀಲು ಸಮಸ್ಯೆಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದೇವೆ. ಈ ಒಂದು ಮಾಹಿತಿಯನ್ನು ನಮಗೆ ತಿಳಿಸಿಕೊಡೋದಕ್ಕೆ ಕಣಚೂರು ಆಸ್ಪತ್ರೆಯ ಎಲುಬು ಹಾಗೂ ಕೀಲು ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ KS ಆರಿಫ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟ್ರೆ, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಎಸ್ ಸರ್, ಈಗ ಸಾಮಾನ್ಯವಾಗಿ ಎಲುಬು ಹಾಗೇನೆ ಕೀಲುಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳು ಉಂಟಾದ್ರೆ ಯಾವ ಹಾಸ್ಪಿಟಲ್ಗೆ ಹೋಗೋದು ಅಂತ ಅನ್ಸೋದು ಸಹಜ. ಸೊ ಕಣಚೂರು ಆಸ್ಪತ್ರೆಯಲ್ಲಿ ಈ ಒಂದು ಫೆಸಿಲಿಟಿ ಇದೆ, ಇದರ ವೈಶಿಷ್ಟ್ಯತೆ ಏನು ಅನ್ನುವಂಥದ್ದು ಸರ್? ಕಣಚೂರು ಆಸ್ಪತ್ರೆಯಲ್ಲಿ ನಾವು ಎಲುಬು ಹಾಗೂ ಕೀಲು ವಿಭಾಗದಲ್ಲಿ ಸುಮಾರು 12 ಎಲುಬು ತಜ್ಞರು ಕೆಲಸ ಮಾಡುತ್ತಿದ್ದಾರೆ. ಅವರು ಶಿಫ್ಟ್ನಲ್ಲಿ ಅಂದ್ರೆ ಬೆಳಿಗ್ಗೆ ಹಗಲು ಹಾಗೂ ರಾತ್ರಿ ಹೊತ್ತಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಎಮರ್ಜೆನ್ಸಿ ಕೇಸಸ್, ಆಕ್ಸಿಡೆಂಟ್ ಆಗಿ ಅಥವಾ ಏನೇ ಸೀರಿಯಸ್ ಕಂಡೀಷನ್ ಅಲ್ಲಿ ಪೇಷಂಟ್ ಅಲ್ಲಿಗೆ ಬಂದ್ರು ದಿನದ ಯಾವುದೇ ಹೊತ್ತಿರ್ಲಿ, ಅದು ಹಗಲಿರ್ಲಿ ರಾತ್ರಿ ಇರ್ಲಿ, ಅವ್ರ ತಕ್ಷಣ ಅವರ ಪೇಷಂಟ್ ಸೇವೆಗೆ ಲಭ್ಯರಿರುತ್ತಾರೆ. ಇದರಲ್ಲಿ ಹಾಗೆ ನೋಡಿದ್ರೆ ಹಲವಾರು ಖಾಸಗಿ ಆಸ್ಪತ್ರೆಗಳಲ್ಲೂ ನಮಗೆ ಜೂನಿಯರ್ ಡಾಕ್ಟರ್ಗಳೇ ಸಿಗ್ತಾ ಇರಬಹುದು ನೀವೀಗ ರಾತ್ರಿ ಹೊತ್ತಿಗೆ ಹೋದ್ರೆ. ಆದ್ರೆ ಕಣಚೂರು ಆಸ್ಪತ್ರೆಯಲ್ಲಿ ಹಾಗೆ ಅಲ್ಲ. ನೀವು ತಲುಪಿದ 5 ನಿಮಿಷದೊಳಗೆ ಆ ವಿಭಾಗಕ್ಕೆ ಸಂಬಂಧಪಟ್ಟ ತಜ್ಞರು ಕೂಡಲೇ, ಅದು ಹಗಲೇ ಇರಲಿ ರಾತ್ರಿ ಇರಲಿ, ಕೂಡಲೇ ಅವರು ಬಂದು ತಕ್ಷಣ ಪೇಷಂಟ್ ಅನ್ನು ಭೇಟಿಯಾಗಿ ಅದಕ್ಕೆ ಅಗತ್ಯವಿರುವ ಚಿಕಿತ್ಸೆಯನ್ನು ಶುರು ಮಾಡಿಬಿಡುತ್ತಾರೆ. ಅದು ಬರೀ ಈಗ ನಾನು ಎಲುಬಿಗೆ ಹಾಗೂ ಕೀಲು ಅಂದ್ರೆ ಬೋನ್ ಅಂಡ್ ಜಾಯಿಂಟ್ ಡಿಸೀಸಸ್, ಎಲುಬಿಗೆ ಸಂಬಂಧಪಟ್ಟ ಬಗ್ಗೆ ಮಾತಾಡಲು ಬಂದಿದ್ದೇನೆ. ಆದ್ರೆ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಎಲ್ಲ ಸ್ಪೆಷಲಿಸ್ಟು ಕೂಡಲೇ ಬಂದು ಪೇಷಂಟ್ಗೆ ಅಟೆಂಡ್ ಆಗ್ತಾರೆ. ಎಸ್ ಸರ್, ಈಗಾಗಲೇ ಹೇಳಿದ್ರಿ ನೀವು ಆಕ್ಸಿಡೆಂಟ್ ಆಗುವಾಗ ಯಾವ ರೀತಿಯಲ್ಲಿ ಇರ್ತಾರೆ ಅಲ್ಲಿ ಎಮರ್ಜೆನ್ಸಿಗೆ ಅಂತ. ಸೊ ಈ ಒಂದು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಎಲುಬುಗಳಿಗೆ ಹೆಚ್ಚಾಗಿ ಸಮಸ್ಯೆ ಆಗುತ್ತೆ, ಯಾವ ರೀತಿಯ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅನ್ನುವಂಥದ್ದು ಸರ್? ಅಲ್ಲ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಲ್ಲಿ ಪೇಷಂಟ್ ನ ಸೀರಿಯಸ್ನೆಸ್, ಈಗ ಆಕ್ಸಿಡೆಂಟ್ ಆಗಿ ಬಂದ ಪೇಷಂಟ್ ಮತ್ತಿತಪ್ಪಿಯೇ ಬಂದಿರಬಹುದು, ಕೂಡಲೇ ಪೇಷಂಟಿನ ಏರ್ವೇ ಅನ್ನು ಮೇಂಟೈನ್ ಮಾಡ್ತೇವೆ. ಇದು ಟೀಮ್ ವರ್ಕ್ ಇರ್ತದೆ, ಬರೀ ಎಲುಬಿನ ಡಾಕ್ಟರ್ ಅಲ್ಲ, ಕೂಡಲೇ ಮತಿ ತಪ್ಪಿಸೋ ಡಾಕ್ಟರ್ ಪೇಷಂಟ್ ಅನ್ನು ನೋಡ್ತಾರೆ, ಪೇಷಂಟಿನ ನಾಡಿ ಬಡಿತ ನೋಡ್ತಾರೆ, ಏರ್ವೇ, ಪೇಷಂಟ್ ನ ಗಾಳಿ ಉಸಿರಾಡುವಿಕೆ ಎಲ್ಲ ಸರಿಯಾಗಿದೆಯಾ ನೋಡ್ತಾರೆ, ಅದನ್ನು ಸರಿಪಡಿಸ್ತಾರೆ. ಆಮೇಲೆ ನೋಡಿಬಿಟ್ಟು ಎಲ್ಲ ರಕ್ತ ಚಲನೆ, ಪ್ರೆಷರ್ ಎಲ್ಲ ಸರಿಯಾಗಿದೆ ಅಂತ ನೋಡಿಬಿಟ್ಟು ಮತ್ತೆ ಪೇಷಂಟ್ ನ ಎಲುಬಿಗೆ ಬೇಕಿರೋದು ಯಾವ ರೀತಿಯಲ್ಲಿ, ಯಾವ ಪೊಸಿಷನ್ ಅಲ್ಲಿ ಆ ಎಲುಬನ್ನು ಇಡಬೇಕು, ಆ ಪೊಸಿಷನ್ ಅಲ್ಲಿ ಟೆಂಪರರಿ ಸಪೋರ್ಟ್ ಕೊಟ್ಟು ಪೇಷಂಟ್ ಫಿಟ್ ಆದ್ರೆ ಕೂಡಲೇ ಸರ್ಜರಿಗೆ ತಗೊಂಡ್ ಬಿಡ್ತಾರೆ. ಅದು ಪ್ರೈವೇಟ್ ಆಸ್ಪತ್ರೆ ಮತ್ತು ಇದು ಸಾಧಾರಣವಾಗಿ ಕಣಚೂರು ಆಸ್ಪತ್ರೆ ಅಂದ್ರೆ ಈಗ ನೀವು ಒಂದು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಅಂತ ಅಂದ್ಕೊಳ್ತೀರಿ. ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಅಂದ್ರೆ ಪ್ರೈವೇಟಿಗೂ ಅದಕ್ಕೂ ಒಂದು ವ್ಯತ್ಯಾಸ, ಒಂದು ಗ್ಯಾಪ್ ಅನ್ನು ನಾವು ಇಟ್ಟು ನೋಡೋ ಒಂದು ಪರಿಪಾಠವಿದೆ ಸಾಮಾನ್ಯವಾಗಿ. ಆದ್ರೆ ಇಲ್ಲಿ ನಾವು ಎಲುಬಿನ ವಿಭಾಗದಲ್ಲಿ, ಎಲುಬು ಹಾಗೂ ಕೀಲ ವಿಭಾಗದಲ್ಲಿ ಹಾಗೇನು ಮಾಡ್ತಾ ಇಲ್ಲ. ಪ್ರೈವೇಟ್ ಆಸ್ಪತ್ರೆ ಅಥವಾ ಯಾವುದೇ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಹೇಗೆ ನಾವು ಕೇರ್ ಕೊಡ್ತೇವೆ ಅದೇ ರೀತಿಯಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಪೇಷಂಟ್ಗೆ ಕೊಟ್ಟು ಕೂಡಲೇ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ. ಅವ್ರು ಶ್ರೀಮಂತನೇ ಇರ್ಬೋದು, ಅವ್ರ ಬಡವನೇ ಇರ್ಬೋದು, ಆರೋಗ್ಯ ಅವನ ಹಕ್ಕು, ಅವನ ಆರೋಗ್ಯವಾಗಿರಬೇಕು. ಒಂದೇ ರೀತಿಯ ಚಿಕಿತ್ಸೆಯನ್ನು ಕೂಡಲೇ ನಾವು ಕೊಟ್ಟು ಬಿಡ್ತೇವೆ. ಎಸ್ ಸರ್, ಈಗಾಗಲೇ ಹೇಳಿದ್ರಿ ಈ ಬಗ್ಗೆ. ಹಾಗೆ ಆಕ್ಸಿಡೆಂಟ್ ಅಥವಾ ಎಮರ್ಜೆನ್ಸಿಯನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಅಂದ್ರೆ ಬೇರೆ ಯಾವುದಾದ್ರೂ ಚಿಕಿತ್ಸೆಯನ್ನ ನೀಡ್ತೀರಾ? ಯಾವ ವಿಧವಾದ ಚಿಕಿತ್ಸೆ ನೀಡ್ತೀರಿ ಅನ್ನುವಂಥದ್ದು? ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಲ್ಲದೆ ಈಗ ಪೇಷಂಟ್ಸ್ ಬರೀ ಎಲುಬಿನ ವಿಭಾಗದಲ್ಲಿ ಬರೀ ಆಕ್ಸಿಡೆಂಟ್ ಮತ್ತು ಎಮರ್ಜೆನ್ಸಿ ಮಾತ್ರವಲ್ಲ, ಅದೊಂದು ಭಾಗ ಟ್ರೀಟ್ಮೆಂಟಿನ ಒಂದು ಅಂಗವಾಗಿರ್ತದೆ. ಇನ್ನೊಂದು ರೀತಿ ನೋಡಿದ್ರೆ ಇತ್ತೀಚೆಗೆ ಎಲ್ಲ ಶಸ್ತ್ರಚಿಕಿತ್ಸೆಗಳನ್ನು ನಾವು ಕೀಲು ಸಣ್ಣ ರಂಧ್ರಗಳು ಮಾಡಿ, ಅಂದ್ರೆ ಸ್ಕೋಪಿ, ಆರ್ಥ್ರೋಸ್ಕೋಪಿ, ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಹಾಗೆ ಸಣ್ಣ ಗಾಯಗಳನ್ನು ಮಾಡಿಬಿಟ್ಟು ನಾವು ಆಪರೇಷನ್ಸ್ ಮಾಡ್ತೇವೆ. ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಭಾಗದ ಆಪರೇಷನ್ ಅಥವಾ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿದ್ದಲ್ಲಿ ನಾವು ಇಡೀ ಆ ಭಾಗವನ್ನು ಕೊಯ್ದು ಬಿಟ್ಟು ತೆರೆದು ಬಿಟ್ಟು ಆಪರೇಷನ್ ಮಾಡ್ತಿದ್ವಿ. ಈಗ ಈ ಕಾಲದಲ್ಲಿ ಹಾಗೆ ಅಲ್ಲ. ಯಾವುದೇ ಈಗ ಮೊಣಕಾಲಿನ ಶಸ್ತ್ರಚಿಕಿತ್ಸೆಯೇ ಇರಲಿ, ಹಲವಾರು ಶಸ್ತ್ರಚಿಕಿತ್ಸೆಗಳನ್ನು ನಾವು ಸಣ್ಣ ರಂಧ್ರಗಳು ಸುಮಾರು 1 ರಿಂದ 1.5 ಸೆಂಟಿಮೀಟರ್ನಷ್ಟು ದೊಡ್ಡ ಸಣ್ಣ ರಂಧ್ರಗಳನ್ನು ಮಾಡಿಬಿಟ್ಟು ಅದರ ಮೂಲಕ ದುರ್ಬೀನ ನಂತರ ಸ್ಕೋಪ್ ಅನ್ನು ಒಳಕ್ಕೆ ತೋರಿಸಿ ಕಂಪ್ಯೂಟರ್ ನಲ್ಲಿ ನೋಡಿಬಿಟ್ಟು ಶಸ್ತ್ರಚಿಕಿತ್ಸೆಗಳನ್ನು ಮಾಡುತ್ತೇವೆ. ಹಲವಾರು ಮೇಜರ್ ಸರ್ಜರಿಗಳು ಈಗ ಸುಮಾರು ಹಿಂದಿನ ಕಾಲದಲ್ಲಿ ಸುಮಾರು 8 ಇಂಚ್ ಅಥವಾ 10 ಇಂಚ್ ಉದ್ದದ ಗಾಯವನ್ನು ಮಾಡ್ತಾ ಇದ್ದಲ್ಲಿ ನಾವು ಬರೀ 1 ಸೆಂಟಿಮೀಟರ್ ಗಾಯ ಮಾಡಿ ಅದೇ ಶಸ್ತ್ರಚಿಕಿತ್ಸೆಯನ್ನು ನಾವು ಈಗ ಮಾಡ್ತಾ ಇದ್ದೇವೆ.
ಇದರ ಹಲವಾರು ಬೆನಿಫಿಟ್ಗಳು ಹಾಗೆ ಅಂದ್ರೆ ಲಾಭಗಳು ಇವೆ. ಒಂದು, ಪೇಷಂಟ್ಗೆ ಚರ್ಮದ ಮೇಲೆ ಜಾಸ್ತಿ ಗಾಯ ಕಾಣಲ್ಲ. ಈಗ ಎಲ್ಲ ಕಡೆನೂ ಕಾಸ್ಮೆಟಿಕ್ ಸರ್ಜರಿ ಒಂದು ಇಂಪಾರ್ಟೆಂಟ್ ಆಗಿ ಬರ್ತಾ ಇದೆ ಎಲ್ಲ ಕಡೆ. ಆ ನಿಟ್ಟಿನಲ್ಲಿ ಯಾರಿಗೂ ಆಪರೇಷನ್ ನ ಗಾಯದ ಕಲೆಗಳು ಕಾಣಿಸೋದಷ್ಟು ಇಷ್ಟ ಇರೋದಿಲ್ಲ. ಹಾಗೆ ಈ ಆಪರೇಷನ್ ಕೀ ಹೋಲ್ ಸರ್ಜರಿಯಿಂದ ಗಾಯಗಳೇನು ಕಾಣೋದಿಲ್ಲ. ಇದು ನಾನು ಕೀಲುಗಳ ಬಗ್ಗೆ ಹೇಳ್ತಾ ಇದ್ದೇನೆ, ಆರ್ಥ್ರೋಸ್ಕೋಪಿ ಸರ್ಜರಿ ಅಂತ. ಹೆಚ್ಚಿನ ಕೇಸಸ್ ಅಲ್ಲದೆ ಈಗಿನ ಕಾಲದಲ್ಲಿ ಸ್ಪೋರ್ಟ್ಸ್ ಮೆಡಿಸಿನ್ ನಮ್ಮ ದೇಶ ಈಗ ಯಾವುದೇ ದೇಶಕ್ಕಿಂತ ಹಿಂದೆ ಇಲ್ಲ. ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಮುಂದೆನೆ ಇದೆ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸ್ಪೋರ್ಟ್ಸ್ ಮೆಡಿಸಿನ್ ನಲ್ಲಿ. ಸ್ಪೋರ್ಟ್ಸ್ ಮೆಡಿಸಿನ್ ನಲ್ಲಿ ಎಲ್ಲರೂ ಅಗ್ರೆಸಿವ್ ಸ್ಪೋರ್ಟ್ಸಿಗೆ ಹೋಗ್ತಾರೆ. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಸ್ಪೋರ್ಟ್ಸ್ ನಲ್ಲಿ ಹೋಗುವಾಗ ನಾವು ಸ್ಪರ್ಧಾಳುಗಳಾಗಿರುವಾಗ ಹಲವು ರೀತಿಯ ಗಾಯಗಳಾಗೋದು ಸಹಜ. ಆ ನಿಟ್ಟಿನಲ್ಲಿ ಹಲವಾರು ಮೇಜರ್ ಶಸ್ತ್ರಚಿಕಿತ್ಸೆಗಳನ್ನು, ದೊಡ್ಡ ಶಸ್ತ್ರಚಿಕಿತ್ಸೆಗಳನ್ನು ನಾವು ಈ ಆರ್ಥ್ರೋಸ್ಕೋಪ್ ಮೂಲಕ ಅತಿ ಸಣ್ಣ ಗಾಯದ ಮುಖಾಂತರ ನಾವು ಮಾಡಿ ಬಿಡ್ತೇವೆ. ಇದರಲ್ಲಿ ಗಾಯ ಸಣ್ಣದಾಗಿರೋದಲ್ಲದೆ ಪೇಷಂಟ್ ರಿಕವರಿನು, ಪೇಷಂಟ್ ಬೇಗ ಹುಷಾರಾಗಿ ಅವನ ಕೆಲಸಕ್ಕೂ ಹೋಗ್ಲಿಕ್ಕೆ ಆಗ್ತದೆ. ಜಾಸ್ತಿ ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ. ಅವನು ಹುಷಾರಾಗಿ ವಾಪಸ್ ಅವನ ಕೆಲಸಕ್ಕೆ ಹೋಗ್ಲಿಕ್ಕೆ, ಸ್ಪೋರ್ಟ್ಸ್ ಅಲ್ಲಿ ಸಹ ಅವನು ಪುನಃ ಭಾಗಿಯಾಗಬಹುದು. ಇದು ಎಲುಬು ಆಕ್ಸಿಡೆಂಟ್ ಕೇಸಸ್ ಅಲ್ಲದೆ ಬೇರೆ ರೀತಿಯಲ್ಲಿ ನಾವು ಮಾಡೋ ಸರ್ಜರಿಗಳು. ಇವಲ್ಲದೆ ಮೇನ್ಲಿ ನನ್ನ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಸ್ಪೆಷಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್. ಅಂದ್ರೆ ಒಂದು ಭಾಗ, ಈಗ ಹಲವಾರು ಜನರು ಗಂಟು ನೋವು, ಮಂಡಿ ನೋವು, ಸೊಂಟ ನೋವು ಅಂತ ಹೇಳ್ಕೊಂಡು ಬರ್ತಾರೆ. ಎಲುಬು ಸವದಿರ್ತದೆ. ಈಗ ಜನರ ಲೈಫ್ ಸ್ಪ್ಯಾನ್ ಅಂದ್ರೆ ಅವರು ಬದುಕಿರೋ ವಯಸ್ಸು ಈಗ ಜಾಸ್ತಿ ಆಗಿದೆ, ಹಿಂದಿನ ಕಾಲದ ತರ ಅಲ್ಲ. ಈಗ ಸುಮಾರು 70, ಈಗಿನ ಆರೋಗ್ಯ ಎಲ್ರಿಗೂ ಈಗ ಹೆಲ್ತ್ ಬೆನಿಫಿಟ್ಸ್ ಎಲ್ಲಾನು ಗೊತ್ತಿದೆ. ಅವ್ರು ಎಲ್ಲ ಕೇರ್ ತಗೊಳ್ಳೋದ್ರಿಂದ, ಹಲವಾರು ಜನ ತಗೊಳ್ಳೋದ್ರಿಂದ ಈಗ ಲೈಫ್ ಸ್ಪ್ಯಾನ್, ಮನುಷ್ಯನ ಬದುಕೋ ಆಯಸ್ಸು ಸಹ ಜಾಸ್ತಿ ಆಗಿದೆ. ಆದ್ರೆ ಇದರ ಜೊತೆಗೆ ಆಯಸ್ಸು ಜಾಸ್ತಿ ಆಗೋದರ ಜೊತೆಗೆ ಎಲುಬಿಗಂತೂ ವಯಸ್ಸಾಗಿ ಆಗ್ತದೆ. ಆ ನಿಟ್ಟಿನಲ್ಲಿ ಎಲುಬು ಸವಿಯೋದು ಸಹಜಾನೆ. ಇದರಲ್ಲಿ ಹಲವಾರು ಗಂಟೆಗಳಲ್ಲಿ ಅವರು ಪ್ರತಿದಿನ ನೋವು ಅನುಭವಿಸ್ತಾ ಇರ್ತಾರೆ. ಮಂಡಿ ನೋವು, ಸೊಂಟ ನೋವು. ಈ ನಿಟ್ಟಿನಲ್ಲಿ ಪ್ರತಿ ಸಾರಿ ನೋವು ನಿವಾರಕ ಔಷಧಿಗಳನ್ನು, ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಪೇನ್ ಕಿಲ್ಲರ್ಸ್, ಪ್ರತಿದಿನ ತಗೊಳ್ಳೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕಿಡ್ನಿಗಳಿಗೆ ಹಲವಾರು ತೊಂದರೆಗಳಾಗ್ತವೆ. ಆ ನಿಟ್ಟಿನಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿದ್ರೆ ನಾವು ಆ ಕೀಲನ್ನು ಬದಲಾಯಿಸಿ ಬಿಡ್ತೇವೆ, ಕೃತಕ ಕೀಲನ್ನು ಜೋಡಿಸಿ ಬಿಡ್ತೇವೆ. ಆಪರೇಷನ್ ಆಗಿ 1 ವಾರದೊಳಗೇನೆ, ಕೆಲವು ಸರ್ತಿ 3ನೇ ಅಥವಾ 4ನೇ ದಿವಸಕ್ಕೇನೆ ನಾವು ಪೇಷಂಟ್ ಅನ್ನು ನಿಲ್ಲಿಸ್ತೇವೆ, ನಡೆಸ್ತೇವೆ ಸಹ. ಅವರ ನೋವಿಡಿ ಶಮನವಾಗ್ತದೆ. ಇಷ್ಟು ವರ್ಷದಿಂದ ಇದ್ದ ನೋವು ಆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿರೋದ್ರಿಂದ ಶಮನವಾಗ್ತದೆ. ಇವೆಲ್ಲಾನು ನಾವು ಈಗ ಸುಮಾರು 5 ರಿಂದ 10 ವರ್ಷಗಳ ಹಿಂದೆ ಇವೆಲ್ಲ ಬರೀ ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ಆಗೋದಂತ ಇತ್ತು. ಈಗ ಹಾಗಲ್ಲ, ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಲ್ಲೂ ನಾವು ಮಾಡ್ತಾ ಇದ್ದೇವೆ. ಹಾಗೂ ಸಾಮಾನ್ಯ ವರ್ಗದ ಜನರಿಗೆ ಇವು ಕೈಗೆಟುಕುವ ದರಗಳಲ್ಲಿ ನಾವು ಹೀಗೆ ಮಾಡ್ತಾ ಇದ್ದೇವೆ. ಇವೆಲ್ಲ ಪೇಷಂಟ್ಗಳಿಗಿರೋ ಬೆನಿಫಿಟ್ಸ್ ಮೆಡಿಕಲ್ ಕಾಲೇಜ್, ನಮ್ಮ ಮೆಡಿಕಲ್ ಕಾಲೇಜ್. ಎಸ್ ಸರ್, ಈ ಬಗ್ಗೆ ಇನ್ನಷ್ಟು ಚರ್ಚಿಸೋಣ ಸರ್. ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಈಗಾಗಲೇ ಹೇಳ್ತಾ ಇದ್ರಿ ನೀವು ಆರ್ಥೋಸ್ಕೋಪಿ ಬಗ್ಗೆ. ಇದನ್ನ ಹೊರತುಪಡಿಸಿ ಏನಾದರೂ ಸೂಪರ್ ಸ್ಪೆಷಾಲಿ ಏನಾದರೂ ಸರ್ಜರಿ ಇದೆಯಾ ಅನ್ನುವಂಥದ್ದು ಸರ್? ಹೌದು. ಈಗ ಚಿಕ್ಕ ಮಕ್ಕಳಲ್ಲಿ ಅಂಗವೈಕಲ್ಯತೆ ಅಥವಾ ಊನತ್ವ ಅಥವಾ ಅಂಗಾಂಗಗಳಲ್ಲಿ ಇರೋದು ಸಾಮಾನ್ಯವೇ. ಅವುಗಳನ್ನು ಸರಿ ಮಾಡೋ ಅಂದ್ರೆ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್, ಅದು ಒಂದು ಸ್ಪೆಷಾಲಿಟಿ ಆಗಿಯೇ ಬರ್ತಾ ಇದೆ ಈಗ. ಅವೆಲ್ಲ ಊನತ್ವಗಳನ್ನು ನಾವು ಸರಿಪಡಿಸ್ತೇವೆ ಇಲ್ಲಿ. ಹಾಗೆಯೇ ಸ್ಪೈನ್ ಸರ್ಜರೀಸ್, ಸ್ಪೈನಲ್ಲಿ ಬೆನ್ನು ಹೊರಿಯ ಶಸ್ತ್ರಚಿಕಿತ್ಸೆಗಳು, ಅವು ಯಾವುದೇ ಜಾಗತಿಕ ಮಟ್ಟದಲ್ಲಿ ಯಾವುದೇ ಅಡ್ವಾನ್ಸ್ ಸರ್ಜರೀಸ್ ಇದ್ದಾವ ಅವೆಲ್ಲಾನು ಈಗ ಕೈಗೆಟಕುವ ದರಗಳಲ್ಲಿ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ಹಾಗೂ ಬಡವರಿಗೆ ಈ ಆಸ್ಪತ್ರೆಯಲ್ಲಿ ಮಾಡಿಕೊಡಲಾಗ್ತದೆ. ಪ್ರತಿ ಸರ್ಜರಿಯನ್ನು ಮಾಡಿಕೊಡಲಾಗ್ತದೆ ಅತಿ ಕಡಿಮೆ. ಇದು ಇಲ್ಲದಿದ್ರೆ ಸಾಧ್ಯ, ಮೆಡಿಕಲ್ ಕಾಲೇಜ್ ಅಲ್ಲದಿದ್ರೆ ಇದು ಸಾಧ್ಯವಾಗುವ ಮಾತು ಅಲ್ಲ. ಆ ಬೆಲೆಗೆ ಮಾಡಿ ಇವೆಲ್ಲ ಸರ್ಜರಿಗಳು ಇಲ್ಲಿ ದಿನನಿತ್ಯ ನಡೀತಾ ಇರ್ತವೆ.
ಕೈಗೆಟಕುವ ದರದಲ್ಲಿ ಸಾಲದಕ್ಕೆ ನಮ್ಮ ಸನ್ಮಾನ್ಯ ಸರ್ಕಾರವು ಹಾಗೆ ಈ ನಿಟ್ಟಿನಲ್ಲಿ ಹಲವಾರು ಇನ್ಶೂರೆನ್ಸ್ ಪ್ರಧಾನಮಂತ್ರಿ ಯೋಜನೆಗಳು ಎಲ್ಲಾನು ಬಂದ್ಬಿಟ್ಟು ಅದರಿಂದ ಯಾವುದೇ ಮೇಜರ್ ಸರ್ಜರಿ, ಯಾವುದೇ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಹಲವು ಲಕ್ಷಗಳು ಖರ್ಚು ಮಾಡಬೇಕಾದ ಸರ್ಜರಿಯು ಕೆಲವು ಸಾವಿರ ರೂಪಾಯಿಗಳಲ್ಲಿ ಈಗ ಮಾಡಿಕೊಡ್ತಾ ಇದ್ದೇವೆ. ಆರೋಗ್ಯ ಎಲ್ಲರ ಹಕ್ಕು, ಹಾಗೆ ಅದು ಶ್ರೀಮಂತರಿರ್ಲಿ ಬಡವರಿರ್ಲಿ, ಆ ನಿಟ್ಟಿನಲ್ಲಿ ಅವರಿಗೂ ಶ್ರೀಮಂತರಿಗೆ ಸಿಗೋ ಅದೇ ಶಸ್ತ್ರಚಿಕಿತ್ಸೆಗಳನ್ನು ಅದಷ್ಟೇ ಮುತುವರ್ಜಿ ವಹಿಸಿ ನಾವಿಲ್ಲಿ ಕಣಚೂರು ಆಸ್ಪತ್ರೆಯಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಎಸ್ ಸರ್, ಇನ್ನು ಇತ್ತೀಚೆಗೆ ಹೆಚ್ಚಾಗಿ ಕಾಡುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಬೆನ್ನು ನೋವು ಅಂತಲೇ ಹೇಳ್ಬೋದು. ಯುವಕರಿಂದ ಹಿಡಿದು ವಯಸ್ಕರವರೆಗೆ ಕೂಡ ಈ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಸೊ ಈ ಬಗ್ಗೆ ಯಾಕೆ ಈ ಒಂದು ಬೆನ್ನು ನೋವು ಕಾಣಿಸಿಕೊಳ್ಳುತ್ತೆ ಅನ್ನುವಂಥದ್ದು ಸರ್? ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ವಯಸ್ಸಿನ ಮೇಲೆ ಇದೆ. ಪ್ರತ್ಯೇಕವಾಗಿ ಸಣ್ಣ ಮಕ್ಕಳಲ್ಲೂ ಅದು ಬೆನ್ನು ನೋವು ಬರಬಹುದು. ಬೆನ್ನಿನ ಎಲುಬಲ್ಲೇ ಏನಾದ್ರೂ ತೊಂದರೆ ಇರಬಹುದು, ಅವ್ರ ಡೆವಲಪ್ಮೆಂಟ್ ಆಗುವ ಬೆಳವಣಿಗೆ ಆಗುವಾಗ ಅದರಲ್ಲಿ ತೊಂದರೆ ಇರಬಹುದು. ಆದ್ರೆ ಸಾಮಾನ್ಯವಾಗಿ ನಾವು ನೋಡೋ ಬೆನ್ನು ನೋವು ಇದು ಏಕೆಂದ್ರೆ ನಮ್ಮ ಲೈಫ್ ಸ್ಟೈಲ್ ನಿಂದ ನಾವು ಕೂತ್ಕೊಳ್ಳೋ ಪೊಸಿಷನ್, ಹೆಚ್ಚಿನವರು ನಾವೆಲ್ಲ ಬಗ್ಗಿ ಕೂತ್ಕೊಳ್ತೇವೆ, ಅದರಿಂದ ಬರ್ತವೆ. ಅಲ್ಲದೆ ಹಿಂದಿನ ಕಾಲದಲ್ಲಿ ಹಾಗಲ್ಲ, ಎಲ್ಲರ ಎಲುಬು ಗಟ್ಟಿಯಾಗಿರ್ತಿತ್ತು. ಅರ್ಧ ಕಿಲೋಮೀಟರ್ ದೂರ ಇದ್ದ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಮಂದಿರಕ್ಕೋ ಮಸೀದಿಗೋ ಚರ್ಚ್ಗೋ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಿತ್ತು. ಈಗ ಅದಲ್ಲ, ಬೈಕ್ ತಗೊಂಡು ಅಲ್ಲಿ ಹೋಗ್ಬೇಕಾದ್ರೆ ಅರ್ಧ ಕಿಲೋಮೀಟರ್ ಹೋಗ್ಬೇಕಾದ್ರೂ ಬೈಕ್ ತಗೊಂಡು ಹೋಗ್ತೀವಿ. ಜಂಕ್ ಫುಡ್ ತಿಂತೀವಿ, ಹಾಗೂ ಎಲ್ಲಿಗೆ ಹೋಗೋದಿದ್ರು ವೆಹಿಕಲ್ಸ್ ಉಪಯೋಗಿಸ್ತೇವೆ ನಾವು. ಇವೆಲ್ಲ ಒಳ್ಳೇದಲ್ಲ. ಹಿಂದಿನ ಕಾಲದಲ್ಲಿ ಮಕ್ಕಳಿಗೂ ಅಷ್ಟೇ ಆಡ್ಬೇಕಾಗಿದ್ರೆ ಅವರು ಆಟಕ್ಕೆ ಹೋಗ್ತಿದ್ರು, ಶಾರೀರಿಕವಾಗಿ ಒಂದು ವ್ಯಾಯಾಮ ಆಗ್ತಿತ್ತು. ಈಗ ಹಾಗಲ್ಲ, ಎಲ್ಲರೂ ಮೊಬೈಲ್ ಗೇಮ್ ಇದರಲ್ಲೇ ಇರ್ತಾರೆ, ಶರೀರಕ್ಕೆ ಒಂದು ವ್ಯಾಯಾಮ ಆಗುದಿಲ್ಲ. ಎಲ್ಬು ತನ್ನಷ್ಟಕ್ಕೆ ವೀಕ್ ಆಗ್ತದೆ ಇದರಿಂದ. ಇನ್ನೊಂದು ಮೇನ್ ಅಂತ ಹೇಳಿದ್ರೆ ನಮ್ಮ ಟೂ ವೀಲರ್ ಡ್ರೈವಿಂಗ್. ಈ ಟೂ ವೀಲರ್ಸ್ ಅಲ್ಲಿ ಹಲವು ಸರ್ತಿ ಹೋಗುವಾಗ ರಸ್ತೆಗಳಲ್ಲಿ ಕೆಲವೊಮ್ಮೆ ಟಾರ್ಗಿಂತ ಜಾಸ್ತಿ ಹೊಂಡಗಳಿರ್ತವೆ. ಇವುಗಳಲ್ಲಿ ಹೋಗುವಾಗ ಪುನಃ ಬೆನ್ನಿಗೆಲ್ಲ ಡ್ಯಾಮೇಜ್ ಆಗ್ತದೆ. ಹೀಗೆ ಇದರಿಂದ ಬೆನ್ನು ನೋವು ಬರ್ತದೆ. ಎಸ್ ಸರ್, ಇದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ವಾ, ಹೇಗೆ ಅನ್ನುವಂತ? ಸಾಧ್ಯವಿದೆ. ನಮ್ಮ ಲೈಫ್ ಸ್ಟೈಲ್ ಅನ್ನು ಮೊದಲು ನಾವು ಚೇಂಜ್ ಮಾಡ್ಬೇಕು. ಏನಂತ ಹೇಳಿದ್ರೆ ಸರಿಯಾಗಿ ಕೂತ್ಕೊಳ್ಳುವಾಗ್ಲೂ ನೆಟ್ಟಗೆ ಕೂತ್ಕೊಂಡು ಅಭ್ಯಾಸ ಮಾಡ್ಬೇಕು. ಅದು ನಾವೀಗ ನಮ್ಮ ಒಳಗೆ ನಾವಾಗೆ ನೆಟ್ಟಗೆ ಕೂತ್ಕೊಂಡು ಅಭ್ಯಾಸ ಮಾಡಿದ್ರೆ ಅದು ಕಾಣುವವರೆಗೂ ನಾವು ಆರೋಗ್ಯವಂತರಾಗಿದ್ದೇವೆ ಹಾಗೂ ಧೈರ್ಯವಂತರಾಗಿ ಕಾಣ್ತೇವೆ, ಒಂದು ಆತ್ಮವಿಶ್ವಾಸ ತುಂಬಿದವರಾಗಿ ಕಾಣ್ತೇವೆ. ಇದಲ್ಲದೆ ನಮ್ಮ ಎಲುಬುಗೂ ಅದು ಒಳ್ಳೆದೇನೆ. ಇಷ್ಟೇ ಅಲ್ಲದೆ ನಾವು ಸರಿಯಾಗಿ ಕೂತ್ಕೊಂಡು ಹಾಗೆ ಅಭ್ಯಾಸ ಮಾಡಿ ನಮ್ಮೊಳಗೂ ನಮಗೆ ನಾನು ಆಗಿದ್ದೇನೆ ಅನ್ನೋ ಭಾವನೆಯೂ ಬರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ನೆಟ್ಟಗೆ ಕರೆಕ್ಟ್ ಪಾಸ್ಚರ್ ಅಲ್ಲಿ ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಬೇಕು. ಜೊತೆಗೆ ವ್ಯಾಯಾಮ, ಎಲ್ಲರೂ ದಿನ ದುಡಿಯೋದರಲ್ಲೇ ನಾವು ಸಮಯವನ್ನು ಕಳೆಯುತ್ತೇವೆ ಹೊರತು ಶರೀರಕ್ಕೆ ಬೇಕಿರೋ ವ್ಯಾಯಾಮ ಏನು ಮಾಡೋದಿಲ್ಲ. ದಿನಕ್ಕೆ ಸುಮಾರು 1 ತಾಸು ಹೊತ್ತಾದ್ರೂ ವ್ಯಾಯಾಮಕ್ಕೊಂದು ಟೈಮ್ ಅಂತ ನಾವು ಇಟ್ಟಿರ್ಬೇಕು. ಅದು ಕೊಟ್ರೆ ತನ್ನಷ್ಟಕ್ಕೆ ಆರೋಗ್ಯ ನಮಗ್ ಬರೋದು, ತನ್ನಷ್ಟಕ್ಕೆ ನಾವು ಆರೋಗ್ಯವಂತರಾಗಿರ್ತೇವೆ. ಇನ್ನೊಂದು ನಾವು ತಿನ್ನೋ ಆಹಾರದ ಲೈಫ್ ಸ್ಟೈಲ್ ಅಲ್ಲೂ ಅಷ್ಟೇ. ಈ ಜಂಕ್ ಫುಡ್, ಫ್ರೈಡ್ ಐಟಮ್ಸ್ ಅವೆಲ್ಲ ತಿನ್ನೋ ಬದಲು ಸ್ವಾಭಾವಿಕವಾಗಿರೋ ಹಣ್ಣು ಹಂಪಲು, ತರಕಾರಿಗಳು ಅವೆಲ್ಲ ತಿಂದ್ರೆ ಖಂಡಿತವಾಗಿ ನಾವು ಆರೋಗ್ಯವಾಗಿರ್ತೇವೆ, ನಮ್ಮ ಎಲುಬುಗಳು ಗಟ್ಟಿಯಾಗಿರ್ತವೆ. ಉದಾಹರಣೆಗೆ ತರಕಾರಿ ವಿಧದಲ್ಲಿ ಇದು ನಾವು ತಗೋಬಹುದು. ಧಾನ್ಯಗಳಲ್ಲಿ ರಾಗಿಯನ್ನು ತೊಗೊಂಡ್ರೆ ಅದರಲ್ಲೂ ಎಲುಬು ಶಕ್ತಿಯಾಗೋ ಅಂಶಗಳಿದ್ದಾವೆ. ಹಾಗೆ ನಾನ್ ವೆಜಿಟೇರಿಯನ್ಸ್ ಆದ್ರೆ ಮೊಟ್ಟೆ ತಿನ್ಬಹುದು. ಆ ರೀತಿಯಲ್ಲೆಲ್ಲ ಎಲುಬು ನಮ್ಮ ಆಹಾರದಲ್ಲೇ ನಾವು ಸ್ವಲ್ಪ ಮಾಡಿಫಿಕೇಶನ್ ತಂದ್ರೆ ಹಾಗೂ ಹೆಚ್ಚೆಂದು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಬಿಟ್ರು ಶಾರೀರಿಕವಾಗಿ ನಾವು ನಮ್ಮ ಶರೀರಕ್ಕೆ ಸ್ವಲ್ಪ ವ್ಯಾಯಾಮ ಆಗೋ ಹಾಗೆ ನೋಡ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಎಲುಬು ಗಟ್ಟಿಯಾಗಿರೋದು. ಎಸ್ ಸರ್, ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಹೆಚ್ಚಿನವರಲ್ಲಿ ಸಂಧಿವಾತ ಕಾಣಿಸಿಕೊಳ್ಳೋದುಂಟು. ಇದಕ್ಕೆ ಕಾರಣ ಏನು, ಅಂದ್ರೆ ಸಂಧಿವಾತ ಅಂದ್ರೆ ಏನು ಅನ್ನುವಂಥದ್ದು ಮೊದಲನೇದಾಗಿ? ಸಂಧಿವಾತ, ಕೆಲವರು ಸಂಧಿವಾತ ಅಂತಾರೆ, ಕೆಲವರು ರಕ್ತವಾತ ಅಂತಾರೆ. ಅಂದ್ರೆ ಗಂಟುಗಳಲ್ಲಿ ನೋವು ಬರೋದು. ನಮ್ಮಲ್ಲಿ ಇದಕ್ಕೆ ರುಮಟಾಯ್ಡ್ ಆರ್ಥರೈಟಿಸ್ ಅಂತೇವೆ. ರುಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ಗಂಟುಗಳಲ್ಲಿ ಪ್ರತ್ಯೇಕವಾಗಿ ಸಣ್ಣ ಗಂಟುಗಳಲ್ಲಿ, ಈಗ ಬೆರಳಿನ ಗಂಟುಗಳಲ್ಲಿ, ಕೈಯ ಗಂಟುಗಳಲ್ಲಿ, ಎರಡು ಕಡೆಯಲ್ಲೂ ಪ್ರತ್ಯೇಕವಾಗಿ ಬೆಳಗ್ಗಿನ ಹೊತ್ತಲ್ಲಿ ನೋವು ಕಾಣಿಸಿಕೊಳ್ಳೋದು. ಇವು ಬರೀ ಕೈ ಅಥವಾ ಸಣ್ಣ ಜಾಯಿಂಟ್ಸ್ ಅಲ್ಲೇ ಕಾಣಿಸೋಲ್ಲ, ಕೆಲವೊಮ್ಮೆ ಮೊಣಕಾಲಲ್ಲೂ ಬರೋದಿದೆ, ಸೊಂಟದಲ್ಲೂ ಬರೋದಿದೆ. ಈ ಜಾಯಿಂಟ್ ಅನ್ನು ಅವು ಡ್ಯಾಮೇಜ್ ಮಾಡಿ ಹಾಕ್ತವೆ. ಅದಾದ ನಂತರ ಈ ರೋಗದಿಂದ ಮಾತ್ರ ಅಲ್ಲ, ಈ ಡ್ಯಾಮೇಜ್ ಆದ ಹಾನಿಗೊಂಡ ಕೀಲಿನಿಂದಲೂ ಪುನಃ ನೋವು
ಇನ್ನೂ ಜಾಸ್ತಿ ಉತ್ಪತ್ತಿ ಆಗ್ತದೆ. ಈ ನಿಟ್ಟಿನಲ್ಲಿ ಈ ರಕ್ತವಾತ ಅಥವಾ ಸಂಧಿವಾತವನ್ನು ನೋವು ನಿವಾರಕ ಔಷಧಿಗಳನ್ನು ತಕ್ಕ ಮಟ್ಟಿಗೆ ಕೊಟ್ಟು ಶಮನ ಮಾಡಬಹುದು. ಜೊತೆಗೆ ಡಿಸೀಸ್ ಮಾಡಿಫೈಯಿಂಗ್ ಆಂಟಿ ರುಮ್ಯಾಟಿಕ್ ಏಜೆಂಟ್ಸ್ ಅನ್ನೋ ಔಷಧಿಗಳಿವೆ. ಈ ರಕ್ತವಾತ ಅನ್ನೋದು ಜಾಸ್ತಿ ವರ್ಷಗಳು ಕಳೆದಾಗೆ ಜಾಸ್ತಿ ಆಗೋ ಒಂದು ಸಾಧ್ಯತೆ ಇದೆ. ಅದರಿಂದ ಹಲವಾರು ಡಿಫಾರ್ಮಿಟೀಸ್ ಅಂತೇವೆ, ಅಂದ್ರೆ ಊನತ್ವಗಳು ಬರೋ ಸಾಧ್ಯತೆನೂ ಇರ್ತವೆ. ಇವೆಲ್ಲ ತಡ್ಕೊಳ್ಳೋ ನಿಟ್ಟಿನಲ್ಲಿ ಡಿಸೀಸ್ ಮಾಡಿಫೈಯಿಂಗ್ ಆಂಟಿ ರುಮ್ಯಾಟಿಕ್ ಏಜೆಂಟ್ ಸಹಕಾರಿ. ಇಷ್ಟಿದ್ದೂ ಹಲವಾರು ಜಾಯಿಂಟ್ಗಳು ಕೀಲುಗಳು ಡ್ಯಾಮೇಜ್ ಆಗೋದಿದ್ದಾವೆ. ಆ ನಿಟ್ಟಿನಲ್ಲಿ ಮತ್ತೆ ಪೇಷಂಟ್ ಪ್ರತಿ ಸರಿ ಔಷಧಿಗಳು ನೋವು ನಿವಾರಕ ಔಷಧಿಗಳನ್ನು ತಗೊಳ್ಬೇಕಾಗಿ ಬರ್ತವೆ. ಅಂಥದ್ರಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ನಾವು ಮಾಡಿಬಿಟ್ಟು ಆ ನೋವನ್ನು ನಿವಾರಿಸಿ ಕೊಡ್ತೇವೆ. ಜಾಯಿಂಟ್ ಅನ್ನು ಉದಾಹರಣೆಗೆ ಮಂಡಿ ನೋವು ಜಾಸ್ತಿ ಬಂದ್ರೆ ರಕ್ತವಾತದಲ್ಲಿ ಆ ಮಂಡಿ ಡ್ಯಾಮೇಜ್ ಆಗಿದ್ದಲ್ಲಿ ಅದು ಹಾನಿಗೊಂಡಿದ್ದಲ್ಲಿ ಈ ರೋಗದಿಂದಲೇ ಹಾನಿಗೊಂಡಿದ್ದಲ್ಲಿ ನಾವು ಅದನ್ನು ತೆಗೆದುಬಿಟ್ಟು ಕೃತಕ ಜಾಯಿಂಟ್ ಅನ್ನು ಹಾಕಿಕೊಡ್ತೇವೆ. ಪೇಷಂಟ್ ನೋವಿಲ್ಲದೆ ನಡೀತಾ ಇದರಿಂದಾಗಿ ಸಂಪೂರ್ಣವಾಗಿ ಗುಣ ಆಗುತ್ತೆ. ಸಂಪೂರ್ಣವಾಗಿ ಹೌದು, ಆ ಜಾಯಿಂಟಿನ ನೋವು ಮಾಯವಾಗ್ತದೆ. ಎಸ್ ಸರ್, ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ ಸರ್. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಈಗಾಗಲೇ ಹೇಳ್ತಾ ಇದ್ರಿ, ಸಾಕಷ್ಟು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರಿ. ಇನ್ನು ಇತ್ತೀಚೆಗೆ ಹಲವಾರು ಜನರನ್ನ ಕಾಡುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಈ ಒಂದು ಎಲುಬುಗಳಲ್ಲಿ ಸಾಂದ್ರತೆ ಅಂದ್ರೆ ನಿಶಕ್ತಿ ಬರುವಂಥದ್ದು. ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಸರ್? ಇದು ನಾನು ಮೊದಲು ತಿಳಿಸಿದ ಹಾಗೆ ಮೇನ್ಲಿ ನಮ್ಮ ಲೈಫ್ ಸ್ಟೈಲ್ ಇಂದ ಬರುವಂತ ಇದ್ದದ್ದು. ಶರೀರಕ್ಕೆ ಏನು ವ್ಯಾಯಾಮ ಆಗದೆ ಇರೋದು. ನಮ್ಮ ಹೆಚ್ಚಿನವರ ಕೆಲಸಗಳಲ್ಲಿ ನಮ್ಮ ಶರೀರಕ್ಕೆ ವ್ಯಾಯಾಮ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಎಲುಬಿನ ಪುಸ್ತಕಗಳಲ್ಲಿ ಆಗಸ್ಟಿನೋ ಸಾರ್ಮಿಯಂಟೋ ಅನ್ನೋನು ಒಂದು ಮಾತು ಹೇಳಿದ್ದಾನೆ, ಲೈಫ್ ಈಸ್ ಮೋಷನ್, ಮೋಷನ್ ಈಸ್ ಲೈಫ್. ಅಂದ್ರೆ ಪ್ರತಿಯೊಂದು ಜೀವವಿರೋ ವಸ್ತು ಚಲಿಸ್ತಾ ಇರ್ತದೆ, ಚಲಿಸ್ತಾ ಇರಲೇಬೇಕು. ಆ ನಿಟ್ಟಿನಲ್ಲಿ ನಾವು ನಮ್ಮ ಕೆಲಸದಲ್ಲಿ ಹಲವಾರು ಇತ್ತೀಚಿನ ನಮ್ಮ ಪ್ರತಿಯೊಬ್ಬರ ಕೆಲಸಗಳಲ್ಲೂ ಜಾಸ್ತಿ ಶರೀರಕ್ಕೆ ವ್ಯಾಯಾಮ ಆಗುವುದೇ ಇಲ್ಲ. ಕುರ್ಚಿ ಟೇಬಲ್ ಮುಂದೆ ಕೂತ್ಕೊಂಡು ನಮ್ ಕೆಲಸ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಆ ಚಲನೆ ಇಲ್ಲದಾಗ ಎಲುಬು ತನ್ನಷ್ಟಕ್ಕೆ ಅದರ ಶಕ್ತಿಯನ್ನು ಕಳ್ಕೊಳ್ತದೆ. ಉದಾಹರಣೆಗೆ ಈಗ ಒಂದು ಪೇಷಂಟ್ ಒಬ್ಬ ರೋಗಿಯು ಪಕ್ಷವಾತ ಆಗಿ ಹಾಸಿಗೆಯಲ್ಲೇ ಮಲ್ಕೊಂಡಿದ್ರೆ ಆಹಾರ ಏನು ಕೊಟ್ರು ನಾವು ಪೇಷಂಟ್ ಮಲಗಿಯೇ ಇರೋದ್ರಿಂದ ಅವನ ಎಲುಬು ತನ್ನಷ್ಟಕ್ಕೆ ಅದರ ಸಾಂದ್ರತೆಯನ್ನು ಕಳ್ಕೊಳ್ತೀವಿ. ಆ ನಿಟ್ಟಿನಲ್ಲಿ ತುಂಬಾ ಆಕ್ಟಿವ್ ಆಗಿ ಇರೋರು ಆಹಾರ ಪದ್ಧತಿಯನ್ನು ನಾವಂತೂ ಆರೋಗ್ಯಕರವಾದ ಆಹಾರ ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ಳಲೇಬೇಕು. ಇದರ ಜೊತೆಗೆ ನಾವು ಶಾರೀರಿಕವಾಗಿಯೂ ಶರೀರಕ್ಕೆ ಬೇಕಿರೋ ವ್ಯಾಯಾಮವನ್ನು ರೆಗ್ಯುಲರ್ ಕೊಡ್ಬೇಕು. ಅಕಸ್ಮಾತ್ ಈಗ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ಹೋಗ್ಬೇಕಾದ್ರೆ ನಿಮ್ಮ ಬೈಕ್ ಅಥವಾ ಸ್ಕೂಟರ್ ಕೊಂಡೋಗ್ಬೇಡಿ, ನಡ್ಕೊಂಡು ಹೋಗಿ. ತನ್ನಷ್ಟಕ್ಕೆ ಎಲುಬಲ್ಲಿ ಆ ಶಕ್ತಿ, ಆ ಚಲನೆ ಶರೀರ, ಎಲುಬು ಮಾತ್ರ ಅಲ್ಲ, ನಾನು ಬರೀ ಎಲುಬಿನ ಬಗ್ಗೆ ಹೇಳ್ತಾ ಇದ್ದೇನೆ. ಶರೀರದ ಎಲ್ಲಾ ಸಿಸ್ಟಮ್ಗಳನ್ನು ಅದಕ್ಕೊಂದು ಚಾಲನೆಯನ್ನು ಕೊಡ್ತದೆ. ಆ ನಿಟ್ಟಿನಲ್ಲಿ ಎಲುಬಿಗೂ ಒಂದು ಚಾಲನೆಯನ್ನು ಕೊಡ್ತದೆ, ಅದರಲ್ಲಿ ಶಕ್ತಿ ಬರ್ತದೆ. ಇದಲ್ಲದೆ ನಾವು ತಗೊಳ್ಳೋ ಆಹಾರ ಪದ್ಧತಿ ಅದರಿಂದಲೂ ಬರ್ತದೆ. ಏಕೆಂದ್ರೆ ಅದರಲ್ಲಿ ಪೋಷಕಾಂಶಗಳು ಹಲವಾರು ಪೋಷಕಾಂಶಗಳಂತೂ ಇರೋದಿಲ್ಲ ಇತ್ತೀಚಿನ ಆಹಾರದಲ್ಲಿ. ಹೆಚ್ಚಿನವರು ನಾವು ಟೇಸ್ಟ್ ನೋಡ್ತೇವೆ, ಆ ಟೇಸ್ಟ್ ಬರೆಸ್ಲಿಕ್ಕೋಸ್ಕರ ಅದರಲ್ಲಿ ಯಾವುದೆಲ್ಲ ಅನಾರೋಗ್ಯಕ್ಕೆ ಈಡು ಮಾಡುವಂತ ವಸ್ತುಗಳನ್ನು ಸೇರಿಸ್ತೇವೆ. ಆ ನಿಟ್ಟಿನಲ್ಲಿ ಪುನಃ ನಮ್ಮ ಆರೋಗ್ಯ ಹಾಳಾಗ್ತದೆ. ಹಾಗೆ ಎಲುಬಿನ ಶಕ್ತಿಯು ಕಡಿಮೆ ಆಗ್ತದೆ. ಇದಲ್ಲದೆ ನಮ್ಮ ಮನಸ್ಸಲ್ಲಿ ನಮ್ಮ ಲೈಫ್ ಸ್ಟೈಲೇ ಪ್ರತಿಯೊಬ್ಬರದ್ದು ಈಗ ಏನಂತ ಹೇಳಿದ್ರೆ ಯಾವಾಗ್ಲೂ ಚಿಂತೆ, ಯಾವಾಗ್ಲೂ ಒಂದು ಟೆನ್ಷನ್ ಭರಿತವಾಗಿ ನಾವಿರೋದು ಲೈಫ್ ಅನ್ನು ಈ ರಾಕೆಟ್ ಯುಗ ಹಾಗೆ ನಡೆಸ್ತೇವೆ. ನಾವು ಒಂದು ವಿಷಯವನ್ನು ನಾವು ಯೋಚನೆ ಹೀಗೆ ಮಾಡೋದ್ರಿಂದ ನಮ್ಮ ಆಯುಸ್ಸು ಕುಗ್ಗೋದಲ್ಲದೆ ನಾವು ಎಲ್ಲ ರೋಗಗಳಿಗೂ ಆಹ್ವಾನ ನೀಡಿದಂತೆ. ಇದರ ಜೊತೆಗೆ ಏಕೆಂದ್ರೆ ಶುಗರ್ ಬರ್ಬೋದು, ಪ್ರೆಷರ್ ಬರ್ಬೋದು, ಹಾರ್ಟಿನ ತೊಂದರೆಗಳು, ಎಲ್ಲಕ್ಕೂ ಸ್ಟ್ರೆಸ್ ಒಂದು ಮುಖ್ಯ ಕಾರಣ. ಇವಲ್ಲದೆ ಎಲುಬಿಗೆ ಸಂಬಂಧಪಟ್ಟ ಆಯ್ತು, ನಿಮ್ ಎಲುಬಿಗೆ ಸಂಬಂಧಪಟ್ಟು ಯಾವ ರೀತಿಯಲ್ಲಿ ಟೆನ್ಷನ್ ನಿಂದ ಯಾವ ರೀತಿಯಲ್ಲಿ ತೊಂದರೆ ಆಗ್ತದೆ ಅಂತ ನನ್ ಕೇಳಿದ್ರೆ, ಎಲುಬಿಗೆ ಸಂಬಂಧ ಮಟ್ಟಿಗೆ ನಾವು ಟೆನ್ಷನ್ ಜಾಸ್ತಿ ತಗೊಂಡಾಗ ಏನಾಗ್ತದೆ, ನಮ್ಮ ಶರೀರದಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಒಂದು ಶಾಕ್ ಅಬ್ಸಾರ್ಬರ್ ಆಗಿ ಸ್ಟಿರಾಯ್ಡ್ಗಳು ತನ್ನಷ್ಟಕ್ಕೆ ಉತ್ಪತ್ತಿ ಆಗ್ತವೆ. ನಾವು ಹೊರಗಿನ ಸ್ಟಿರಾಯ್ಡ್ ಆಹಾರದಲ್ಲಿ ತಗೊಳ್ಳೋದು ಅಥವಾ ಔಷಧಿಯಲ್ಲಿ ತಗೊಳ್ಳೋದನ್ನು ನಾವು ಹೇಳ್ತೀವಿ, ಆದ್ರೆ ನಮ್ಮ ಶರೀರದಲ್ಲಿ ತಯಾರಾಗೋ ಸ್ಟಿರಾಯ್ಡ್ ಒಂದು ಶಾಕ್ ಅಬ್ಸಾರ್ಬರ್ ಅದೂ ನಮ್ಮ ಎಲುಬನ್ನು ಕೃಷಿ ಅದರ ಶಕ್ತಿಯನ್ನು ಕಡಿಮೆ ಮಾಡಬಹುದು. ಶಾಂತವತವಾಗಿ ಬದುಕುವುದನ್ನು ನಾವು ಕಲಿಯಬೇಕು, ಇದು ಮುಖ್ಯ.
ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಸ್ಪಾಂಡಿಲೋಸಿಸ್ ಅಂದ್ರೆ ಏನು ಅನ್ನುವಂಥದ್ದು ಸರ್? ಸ್ಪಾಂಡಿಲೋಸಿಸ್ ಅಂದ್ರೆ ಇದು ಕೆಲವರು ಸ್ಪಾಂಡಿಲೈಟಿಸ್ ಅಂತಾರೆ, ಅದು ಸರಿಯಾದಲ್ಲ. ಸ್ಪಾಂಡಿಲೋಸಿಸ್ ಅನ್ನೋದು ಸರಿಯಾದ ಟರ್ಮಿನಾಲಜಿ. ಅದಕ್ಕೆ ಎಲುಬು ಸವೆತದಿಂದ ಎಲುಬಿನಲ್ಲಿ ವಯಸ್ಸಿನ ಚೇಂಜಸ್ ಬರುವುದಕ್ಕೆ ಸ್ಪಾಂಡಿಲೋಸಿಸ್ ಅಂತಾರೆ. ಪ್ರತ್ಯೇಕವಾಗಿ ಸುಮಾರು 45, 50 ಅಥವಾ 50ರ ನಂತರ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು, ಕುತ್ತಿಗೆ ಹಿಂಭಾಗದಲ್ಲಿ ನೋವು ಬರೋದು, ಇವೆಲ್ಲ ಸರ್ವೇ ಸಾಮಾನ್ಯ. ಇವೆಲ್ಲ ಸಾಧಾರಣವಾಗಿ ಸ್ಪಾಂಡಿಲೋಸಿಸ್ ನಿಂದ ಬರುವಂತವು. ಇವನ್ನು ಅಷ್ಟೇ ಬರೀ ನೋವು ನಿವಾರಕ ಔಷಧಿ ಅಲ್ಲ, ಇದು ಪ್ರತಿದಿನ ಅವರನ್ನು ಕಾಡ್ತಾ ಇರ್ತದೆ. ಇವಕ್ಕೆ ಏನಂದ್ರೆ ನಮ್ಮ ಹೆಲ್ತಿ ಲೈಫ್ ಸ್ಟೈಲ್, ಬೆನ್ನಿನ ವ್ಯಾಯಾಮಗಳನ್ನು ಮಾಡಿಕೊಂಡು ಹಾಗೂ ಕುತ್ತಿಗೆಯ ವ್ಯಾಯಾಮಗಳನ್ನು ಮಾಡಿಕೊಂಡು ಅಲ್ಲಿ ಕುತ್ತಿಗೆ ಸುತ್ತಮುತ್ತಲ ಹಾಗೆ ಬೆನ್ನಿನ ಸುತ್ತಮುತ್ತಲಿನ ಎಲ್ಲ ಖಂಡಗಳಲ್ಲಿ ಈ ವ್ಯಾಯಾಮದಿಂದ ಶಕ್ತಿ ಬರ್ತದೆ, ಶಕ್ತಿ ತುಂಬುತ್ತದೆ. ಅವು ಶಕ್ತಿಯುತವಾದಾಗ ತನ್ನಷ್ಟಕ್ಕೆ ಈ ನೋವು ಶಮನವಾಗಿ. ಎಸ್ ಸರ್. ಇನ್ನು ಕಣಚೂರು ಆಸ್ಪತ್ರೆಯಲ್ಲಿ ಎಲುಬು ಮತ್ತು ಕೀಲುಗಳನ್ನು ಹೊರತುಪಡಿಸಿ ಬೇರೆ ಏನಾದರೂ ಕೆಲಸ ಕಾರ್ಯಗಳು ಮಾಡ್ತಾ ಇದೆಯಾ ಹೇಗೆ ಅನ್ನುವಂಥದ್ದು? ಇದು ನಾನು ಇಷ್ಟರವರೆಗೆ ಹೇಳಿದ್ದು ಬರೀ ರೋಗಿಗಳು ಡೈರೆಕ್ಟ್ ಬಂದಾಗ ನಾವೇನು ಮಾಡ್ತೇವೆ ಆ ಬಗ್ಗೆ ನಾನು ಹೇಳಿದೆ. ಬಟ್ ಇದು ಮಾತ್ರ ಸಾಲದು, ಸಮಾಜದ ಕಡೆಗೆ ನಮ್ಮ ಕೊಡುಗೆ ಏನಾದರೂ ಇರಲೇಬೇಕು. ಆ ನಿಟ್ಟಿನಲ್ಲಿ ರೋಗಿಯು ನಮ್ಮ ಬಳಿ ಬರುವ ಬದಲು ನಾವು ರೋಗಿಯ ಕಡೆಗೆ ಹೋಗಿ ಅವನ್ನು ಪತ್ತೆ ಹಚ್ಚಿ ಅವರ ರೋಗವನ್ನು ವಾಸಿ ಮಾಡ, ಇದು ಮುಖ್ಯ. ಯಾಕೆಂದ್ರೆ ಕೆಲವರಿಗೆ ಬರ್ಲಿಕ್ಕೂ ಸಮಯ ಇರ್ಲಿಕ್ಕಿಲ್ಲ, ಆ ಬಗ್ಗೆ ಏನು ಗೊತ್ತಿರ್ಲಿಕ್ಕೂ ಇಲ್ಲ. ಈ ನಿಟ್ಟಿನಲ್ಲಿ ಪ್ರತಿ ಸಾರಿ ನೋವು, ಅಲ್ಲಿ ನೋವು, ಇಲ್ಲಿ ನೋವು ಅಂತ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಆಸ್ಟಿಯೋಪೊರೋಸಿಸ್ ಎಂದು ಈಗ ಹೇಳಿದ್ದ, ಅದು ಆಸ್ಟಿಯೋಪೊರೋಸಿಸ್ ನಿಂದಲೂ ಬರ್ತದೆ. ಮೈ ನೋವು, ಸಂಧಿ ನೋವು, ಅಲ್ಲಿ ಬೆನ್ನು ನೋವು, ಸೊಂಟ ನೋವು ಎಲ್ಲ ಹೇಳ್ತಾರೆ, ಇವು ಅದರಿಂದಲೂ ಬರ್ತವೆ. ಹಾಗೆ ಕೆಲವರಿಗೆ ಈ ಆಸ್ಪತ್ರೆಗೆ ಬರುವಷ್ಟು ಸಮಯನೂ ಇರೋದಿಲ್ಲ, ಯಾಕೆಂದ್ರೆ ಆಸ್ಪತ್ರೆಯ ರೆಗ್ಯುಲರ್ ವರ್ಕಿಂಗ್ ಅವರ್ಸ್ ಅಲ್ಲಿ ಅವರು ದುಡಿಲಿಕ್ಕೆ ಹೋಗ್ಬೇಕು. ಆ ನಿಟ್ಟಿನಲ್ಲಿ ಪೇಷಂಟ್, ಈ ತೊಂದರೆ ಇರೋರೆಲ್ಲ ಬರ್ಲಿಕ್ಕೋಸ್ಕರ ನಾವು ಆರ್ಥರೈಟಿಸ್ ತಪಾಸಣಾ ಹಾಗೂ ಬೋನ್ ಮಿನರಲ್ ಡೆನ್ಸಿಟಿ ತಪಾಸಣೆ ಶಿಬಿರವನ್ನು ತಿಂಗಳಿಗೆ 2 ಸರ್ತಿ ಮಾಡ್ತೀವಿ ಆಸ್ಪತ್ರೆಯಲ್ಲಿ. ಹಾಗೂ ಇದರಲ್ಲಿ ಆ ಬೋನ್ ಮಿನರಲ್ ಡೆನ್ಸಿಟಿ ಕ್ಯಾಂಪ್, ಇದರಲ್ಲಿ ನಾವು ಉಚಿತವಾಗಿ ಪೇಷಂಟ್ಗೆ ಆ ಎಲುಬಿನ ಸಾಂದ್ರತೆ ತಪಾಸಣಾ ಮಷೀನ್ ಅನ್ನು ತರಿಸಿಬಿಟ್ಟು ಅದರಲ್ಲಿ ಅವರ ಎಲುಬಲ್ಲಿ ಎಷ್ಟು ಶಕ್ತಿ ಇದೆ, ಎಷ್ಟು ವೀಕ್ ಆಗಿದೆ, ಎಷ್ಟು ನಿಶಕ್ತಿ ಇದೆ, ಶಕ್ತಿ ಹಾಗೂ ನಿಶಕ್ತಿ ಎಷ್ಟಿದೆ ಅಂತ ಅದರಲ್ಲಿ ತೋರಿಸಿ ಕೊಡ್ತೇವೆ ಆ ಮಷೀನ್ ಅಲ್ಲಿ. ಈ ನಿಟ್ಟಿನಲ್ಲಿ ಇದು ಉಚಿತವಾಗಿ ಮಾಡಿದ್ರೆ ಜನರಿಗೆ ಆ ನಿಟ್ಟಿನಲ್ಲಿ ಆಯ್ತು, ಹೇಗೆ ಸಹ ಹಾಸ್ಪಿಟಲ್ ಅದು ಮಾಡ್ತಾ ಇದೆ ಫ್ರೀಯಾಗಿ, ಆ ನಿಟ್ಟಿನಲ್ಲಾದ್ರೂ ಅವ್ರು ಬಂದ್ಬಿಡ್ತಾರೆ. ಹಾಗೆ ನಾವು ಅದನ್ನ ಟೆಸ್ಟ್ ಮಾಡಿ ಎಲುಬಿದ್ದು ಮಾತ್ರ, ಈ ಸಾಂದ್ರತೆಯನ್ನು ಮಾತ್ರ ಅಲ್ಲ, ಇತರ ಎಲ್ಲ ಎಲುಬನ್ನು ಅವರದ್ದು ಫುಲ್ ಚೆಕ್ ಮಾಡಿಬಿಟ್ಟು ಆಯ್ತು ಸರಿಯಾಗಿದೆ ಅಂತ ಹೇಳಿಸಿ ವಾಪಸ್ ಅವ್ರನ್ನ ಕಳಿಸ್ಕೊಡ್ತೇವೆ. ಹೀಗೆ ನಾವು ಸಮಾಜದ ಕಡೆಗೆ, ಹೀಗೆ ಹಲವಾರು ಜನರು ಅವರಿಗೆ ಇರೋ ತೊಂದರೆನೇ ಗೊತ್ತಿರೋದಿಲ್ಲ, ನಾವು ಹೀಗೆ ಅವು ಕಂಡು ಹಿಡಿದು ಅವರಿಗೆ ತಿಳಿಸಿಬಿಟ್ಟು ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡ್ತೇವೆ. ಇಷ್ಟೇ ಅಲ್ಲದೆ ಈ ಕ್ಯಾಂಪ್ ಅಲ್ಲಿ ಬಂದವರಿಗೆ ನಾವು ಎಲ್ಲ ಚಿಕಿತ್ಸೆಗಳನ್ನು ಅತ್ಯಂತ ರಿಯಾಯಿತಿ ದರಗಳಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಅದು ಇನ್ವೆಸ್ಟಿಗೇಷನ್ಸ್ ಇರಬಹುದು, ಎಕ್ಸ್ರೇ ಇರಬಹುದು, ರಕ್ತ ಪರೀಕ್ಷೆ ಇರಬಹುದು, ಅಥವಾ ಅವರು ಖರೀದಿಸೋ ಔಷಧಿಗಳೇ ಇರಬಹುದು, ಎಲ್ಲವನ್ನು ನಾವು ರಿಯಾಯಿತಿ ದರಗಳಲ್ಲಿ ಕೊಡ್ತೇವೆ ಅವರಿಗೆ ಎಲ್ಲೇ ಆ ದರಕ್ಕೆ ಮಾಡಿಕೊಡೋದು ಸಾಧ್ಯ ಆಗುದಿಲ್ಲ. ಆ ನಿಟ್ಟಿನಲ್ಲಿ ಅದೊಂದು ಆಶೆ ಇಟ್ಕೊಂಡು ಆದ್ರೂ ಜನರು ಆಯ್ತು ಎಲ್ಲಾನು ಆಗ್ತದೆ ಅಂತ ಬಂದು ಚೆಕಪ್ಗೆ ಬರ್ತದೆ. ಹೀಗೆ ಬಂದ್ರೆ ನಮ್ಗೆ ಅದು ಎಲುಬಿದೆಲ್ಲ ಅವರ ಎಲ್ಲ ಎಲುಬನ್ನು ಚೆಕ್ ಮಾಡಿ ನಾವು ಕಳಿಸಿ ಕೊಡ್ತೇವೆ. ಅವರನ್ನ ಆರೋಗ್ಯವಂತರನ್ನಾಗಿ ಮಾಡಿ ಸಮಾಜಕ್ಕೆ ಬಿಟ್ಟು ಬಿಡು. ಇದು ಸಮಾಜದ ಕಡೆಗೆ ನಮ್ಮ ಎಲುಬಿನ ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋ, ಕಣಚೂರು ಆಸ್ಪತ್ರೆಯ ಎಲುಬಿನ ಡಿಪಾರ್ಟ್ಮೆಂಟ್ ಮಾಡ್ತಿರೋ ಕೆಲಸ. ಎಸ್ ಸರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ವಿಚಾರಗಳ ಬಗ್ಗೆ, ಅಂದ್ರೆ ಕೀಲು ಮತ್ತು ಏನು ಎಲುಬುಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನ ಹೇಳಿದ್ರಿ ಸರ್. ಧನ್ಯವಾದ ಸರ್. ಧನ್ಯವಾದಗಳು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. V4 ಚಾನೆಲ್ನ ಆಡಳಿತ ವರ್ಗದವರಿಗೂ ಹಾಗೂ ತಾಂತ್ರಿಕ ಸಿಬ್ಬಂದಿಯವರಿಗೂ ಇತರರಿಗೂ ನನ್ನ ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಎಸ್ ಸರ್. ಎಸ್ ವೀಕ್ಷಕರೇ, ಎಲುಬು ಮತ್ತು ಕೀಲುಗಳ ಸಮಸ್ಯೆಯಿಂದ ನೀವು ಕೂಡ ಬಳಲ್ತಾ ಇದ್ರೆ ಕಣಚೂರು ಆಸ್ಪತ್ರೆಗೆ ಭೇಟಿ ನೀಡಿ ಇಲ್ಲಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.